ನಮಸ್ಕಾರ. ಕೊರೋನಾ ಎಚ್ಚರ ಬೆಳಗಿನ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಎಲ್ಲೋ ಬೆಂಗಳೂರಿನ ಪಾದರಾಯನಪುರದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ನೋಡ್ತಾ ಇದ್ವಿ. ಆ ಒಂದು ಘಟನೆಗೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಅಂತಹದೇ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ನಂಬಲೇಬೇಕು. ಬಂಟ್ವಾಳದಲ್ಲಿ ನಡೆದಿರುವಂತಹ ಘಟನೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದಲ್ಲಿ ಈಗ ಇಬ್ಬರನ್ನ ಬಂಧಿಸಲಾಗಿದೆ. ನಿನ್ನೆ ಸಂಜೆ ವೇಳೆಗೆ ನಡೆದಿರುವಂತಹ ಘಟನೆ ಬಂಟ್ವಾಳ ಪುರಸಭೆಯ ಅಧಿಕಾರಿಗಳ ಮೇಲೆ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ಹಲ್ಲೆ ಮಾಡಿದ್ದಾರೆ. ಇದಕ್ಕಾಗಿ ಬಂಟ್ವಾಳ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಾರೆಕಾಡು ನಿವಾಸಿ ರಫೀಕ್ ಮತ್ತು ಮೊಹಮ್ಮದ್ ಹ್ಯಾರಿಸ್ ಎನ್ನುವಂತಹ ಇಬ್ಬರು ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಕೋವಿಡ್-19 ಕರ್ತವ್ಯದಲ್ಲಿದ್ರು ಬಂಟ್ವಾಳ ಪುರಸಭೆಯ ಅಧಿಕಾರಿಗಳು. ಅವರ ಕರ್ತವ್ಯ ನಿರ್ವಹಣೆಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿತ್ತು. ಈ ಒಂದು ಆರೋಪದ ಮೇಲೆ ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಬಂಟ್ವಾಳ ಠಾಣೆಯ ಪೊಲೀಸರು. ಅಂದ್ರೆ ಈ ರೀತಿಯ ಘಟನೆಗಳು ಕೇವಲ ಹೊರಗಿನ ಜಿಲ್ಲೆಗಳಲ್ಲಿ ಮಾತ್ರ ನಡೆಯುವಂಥದ್ದಲ್ಲ, ನಮ್ಮ ಜಿಲ್ಲೆಯಲ್ಲೂ ಕೂಡ ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಪುರಸಭಾ ಪರಿಸರ ಇಂಜಿನಿಯರ್ ಯಾಸ್ಮಿನ್ ಅವರು ಚಾಲಕ ವೀರಪ್ಪ ಕೆ ಹಾಗೂ ಗ್ರಾಮಾಂತರ ಠಾಣೆಯ ಸಿಬ್ಬಂದಿಯೊಂದಿಗೆ ಬಾರೆಕಾಡಿಗೆ ಕರ್ತವ್ಯ ನಿಮಿತ್ತ ತೆರಳಿದಂತಹ ಸಂದರ್ಭದಲ್ಲಿ ಅಂಗಡಿ ಒಂದು ಓಪನ್ ಆಗಿರುವಂತದ್ದು ಕಾಣಿಸುತ್ತೆ. 12 ಗಂಟೆಯ ತನಕ ಅವಕಾಶಗಳಿರುವಂತದ್ದು ದಿನಸಿ ಅಂಗಡಿಗಳನ್ನ ತೆರೆದಿಟ್ಟು ಜನರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಡೋದಿಕ್ಕೆ. ಆದ್ರೆ 1 ಗಂಟೆಯಾದ್ರೂ ಕೂಡ ರಫೀಕ್ ಅವರು ಅಂಗಡಿಯನ್ನ ತೆರೆದಿದ್ರು. ಜೊತೆಗೆ ಸುಮಾರು 10 ಮಂದಿ ಅಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಗುಂಪುಗೂಡಿದಂತಹ ದೃಶ್ಯಗಳು ಕೂಡ ಕಂಡು ಬಂತು. ಈ ವೇಳೆ ಅಧಿಕಾರಿ ಅಂಗಡಿಯನ್ನ ಮುಚ್ಚಿ ಎನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಅವರು ಆ ಒಂದು ಮಾತಿಗೆ ಕ್ಯಾರೆ ಅನ್ನೋದಿಲ್ಲ. ಕೋವಿಡ್ ಹರಡುವಂತಹ ಸಾಧ್ಯತೆಯ ಬಗ್ಗೆ ವಿವರಿಸಿದ್ರು. ಉದ್ದೇಶಪೂರ್ವಕವಾಗಿ ಅಂಗಡಿಯನ್ನ ಮುಚ್ಚದೆ ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗುಂಪಿನಲ್ಲಿದ್ದಂತಹ ಖಾದರಿ ಎಂಬಾತ ಚಾಲಕ ವೀರಪ್ಪ ಅವರ ಅಂಗಿಯ ಕಾಲರ್ ಅನ್ನ ಹಿಡಿದು ಬೆದರಿಕೆ ಹಾಕಿದ್ದಾನೆ. ಈ ವೇಳೆ ಪೊಲೀಸ್ ಸಿಬ್ಬಂದಿ ಜಗಳವನ್ನ ಬಿಡಿಸಿದ್ದಾರೆ. ಸ್ಥಳದಲ್ಲಿದ್ದಂತಹ ಉಳಿದವರನ್ನ ಹನೀಫ್, ಬದ್ರು, ಹ್ಯಾರಿಸ್, ಇಮ್ತಿಯಾಜ್ ಮತ್ತು ರೆಹಮತ್ಲು ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಬಂಟ್ವಾಳ ನಗರ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ನಾವು ಗಮನಿಸ್ತಾ ಇದ್ವಿ ಸಂದೀಪ್, ಎಲ್ಲೋ ಬೆಂಗಳೂರಿನ ಪಾದರಾಯನಪುರದಲ್ಲಿ ನಡೆದಿರುವಂತಹ ಘಟನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗುತ್ತೆ. ಇದೀಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ, ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ. ಮುಂದಿನ ಕ್ರಮಗಳು ಏನೇ ಆಗ್ತಾ ಇದೆ ಅನ್ನುವಂಥದ್ದು ಈಗ ಖಂಡಿತವಾಗಿ ಗೌತಮ್, ಇಲ್ಲಿ ಬಂಟ್ವಾಳದ ಬಾರೆಕಾಡು ಅನ್ನುವಂಥ ಪ್ರದೇಶ ಅದು ಬಂಟ್ವಾಳ ಪುರಸಭೆ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಅವಧಿವರೆಗೆ ಮಾತ್ರ ಅಂಗಡಿಗಳು ತೆರೆದಿರಬೇಕು. ಈ ಸಂದರ್ಭದಲ್ಲಿ ಮಾತ್ರ ವ್ಯವಹಾರ ಮಾಡಬೇಕು ಅನ್ನೋಂಥ ಒಂದು ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶ ಇದೆ. ಆದ್ರೆ 12 ಗಂಟೆ ಬಳಿಕ ಕೂಡ
ಅಂಗಡಿಯನ್ನು ತೆರೆದಿಟ್ಟದ್ದು ಮಾತ್ರ ಅಲ್ಲ, ಅಲ್ಲಿ ಸ್ವಲ್ಪ ಜನರನ್ನು ಕೂಡ ಸೇರಿಸಿಕೊಂಡು ಅಂದ್ರೆ ಉದ್ದೇಶಪೂರ್ವಕವಾಗಿ ಏನು ಈ ಫ್ಲೈಯಿಂಗ್ ಸ್ಕ್ವಾಡ್ನ ಅಧಿಕಾರಿಗಳು ಬರ್ತಾರೆ, ಇವರ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಒಂದು ಪೂರ್ವ ನಿರ್ಧರಿತ ಯೋಜನೆ ಹಾಕಿಕೊಂಡು ಇಲ್ಲೊಂದು ತಂಡ ಕೆಲಸ ಮಾಡ್ತಿತ್ತು. ಬಂಟ್ವಾಳ ಪುರಸಭೆಯ ಪರಿಸರಾಧಿಕಾರಿ ಆಗಿರುವಂತಹ ಯಾಸ್ಮಿನ್ ಸುಲ್ತಾನ್ ಮತ್ತು ಅವರ ಒಂದು 3 ಮಂದಿ ತಂಡ, ಅದರಲ್ಲಿ ಅವರ ಚಾಲಕ ಸೇರಿಕೊಂಡು ಹೋಗಿ ಇವರನ್ನು ನೀವು ಅಂಗಡಿಯ ಮುಂಭಾಗದಲ್ಲಿ ಇರಬಾರ್ದು, ಅಂಗಡಿಯನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವರಿಗೆ ಅವಾಚ್ಯ ನಿಂದಿಸಿದ ಮಾತ್ರ ಅಲ್ಲದೆ ಅವರ ಚಾಲಕನ ಮೇಲೆ ಕಾಲರ್ ಅನ್ನು ಹಿಡಿದು ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ ಘಟನೆ ಕೂಡ ಆಗಿದೆ. ಆದ್ರೆ ಈ ಬಗ್ಗೆ ಸುದ್ದಿಗಳು ತಕ್ಷಣ ಪ್ರಸಾರದ ಹಿನ್ನೆಲೆಯಲ್ಲಿ ಬಂಟ್ವಾಳ ಶಾಸಕರು ಕೂಡ ಪೊಲೀಸರಿಗೆ ಸೂಚನೆ ನೀಡಿದರೆ ಯಾವುದೇ ಕಾರಣದ ಆರೋಪಿಗಳನ್ನು ಬಿಡಬಾರ್ದು, ಅವರನ್ನು ತಕ್ಷಣ ಬಂಧಿಸಬೇಕು ಅಂತ ಹೇಳಿ ಬಂಟ್ವಾಳದ ಉಪವಿಭಾಗದ ಡಿವೈಎಸ್ಪಿ ಆಗಿರುವಂತಹ ವ್ಯಾಲೆಂಟೈನ್ ಡಿಸೋಜ್ ಅವರ ನೇತೃತ್ವದಲ್ಲಿ ಆರೋಪಿಗಳಾದ ರಫೀಕ್ ಮತ್ತು ಹ್ಯಾರಿಸ್ ಎಂಬಿಬ್ಬರನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ 3 ಮಂದಿ ಇದ್ದಾರೆ, ಅವರನ್ನು ಕೂಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಲಾಕ್ಡೌನ್ ಅವಧಿಯಲ್ಲಿ ಗುಂಪು ಕೊಡಬಾರ್ದು ಅನ್ನುವಂತ ಒಂದು ಸೂಚನೆಯನ್ನು ಹಲವು ಸಮಯಗಳ ಹಿಂದೆ ಜಿಲ್ಲಾಡಳಿತ ಹೇಳಿದೆ. ಮಾತ್ರ ಅಲ್ಲ, ಪೊಲೀಸರು ಕೂಡ ಮೈಕ್ ಅನೌನ್ಸ್ ಮೂಲಕ ಮತ್ತೆ ಈ 11 ಗಂಟೆ ಬಳಿಕ ಅವರೇ ಒಂದು ರೌಂಡ್ಸ್ ಹೋಗಿ ಯಾರು ಕೂಡ ಇಲ್ಲಿ ನಿಲ್ಬಾರ್ದು, ಮನೆಗೆ ಹೋಗ್ಬೇಕು ಅನ್ನೋ ಸೂಚನೆ ನೀಡಿದ್ರು ಕೂಡ ಇದು ಒಂದು ಉದ್ದೇಶಪೂರ್ವಕವಾಗಿ ಅಂತ ಕೃತ್ಯ ಎಸಗಿದೆ. ಅಂದ್ರೆ ಇಲ್ಲಿ ಕೂಡ ಈ ಪರಿಸರಾಧಿಕಾರಿ ಏನಿದ್ದಾರ, ಈಗ ದೂರದಾರ ಅಧಿಕಾರಿ ಏನಿದ್ದಾರೆ ಅವರ ಮೇಲೆ ಹಿಂದೆ ಒಂದು ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಅವರು ಲಾಠಿ ಪ್ರಯೋಗಿಸ್ತಾರೆ, ಲಾಠಿಯಲ್ಲಿ ಈ ಜನರನ್ನು ಓಡಿಸ್ತಾರೆ ಅನ್ನುವಂತ ಒಂದು ದೂರುಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ಅಧಿಕಾರಿಯ ಮೇಲೆ ಏನಾದ್ರೂ ಒಂದು ದ್ವೇಷವನ್ನು ತೀರಿಸಬೇಕು ಅಥವಾ ಇದಕ್ಕೆ ಪ್ರತಿಕಾರ ತೀರಿಸಬೇಕು ಅನ್ನೋ ಉದ್ದೇಶದಿಂದ ಈ ತಂಡ ಇಲ್ಲಿ ಗುಂಪುಗೂಡಿತು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಗೌತಮ್, ಓಕೆ, ಇನ್ನು ಸೀಲ್ ಡೌನ್ಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಈಗ ಬಂಟ್ವಾಳ ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆಗೆ ಸಂಬಂಧಪಟ್ಟ ಹಾಗೆ? ಬಂಟ್ವಾಳ ಏನು ಸೀಲ್ ಡೌನ್ ಇದೆಯಾ, ಇದು ಯಥಾವತ್ತಾಗಿ ಮುಂದುವರಿತಿದೆ. ಆದ್ರೆ ನಿನ್ನೆಗೆ ಹೋಲಿಸಿದ್ರೆ ಪರಿಸ್ಥಿತಿಗಳು ತುಂಬಾ ಸುಧಾರಣೆ ಆಗಿದೆ. ಅಧಿಕಾರಿಗಳ ತಂಡ ಇವತ್ತು ಬೆಳಗಿನಿಂದಲೇ ಅಲ್ಲಿ ಏನು ಮನೆಗಳಿಗೆ ಎಲ್ಲ ಮನೆಗಳಿಗೂ ಕೂಡ ಆಹಾರಗಳನ್ನು ಅಂದ್ರೆ ಅವರಿಗೆ ಏನು ಅಗತ್ಯ ವಸ್ತುಗಳು ಬೇಕಿದ್ಯಾ, ಈ ಬೇಕಿದ್ದವರು ಅಥವಾ ಈ ಹಾಲುಗಳನ್ನು ಪೂರೈಕೆ ಮಾಡಿದ್ರೆ, ಮತ್ತೆ ಯಾರು ಈ ಅಗತ್ಯ ವಸ್ತುಗಳು ಬೇಕಿದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ದೂರವಾಣಿ ಕಾರ್ಯವನ್ನು ಮಾಡ್ತಾರೋ ಅವರಿಗೆ ಅವರ ಮನೆಗೆ ತಲುಪಿಸುವಂತ ವ್ಯವಸ್ಥೆಗಳನ್ನು ಬಂಟ್ವಾಳ ಪುರಸಭೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಈ ಹಿಂದೆ ಆರಂಭದ ಹಂತದಲ್ಲಿ ಇಲ್ಲಿಯ ಸುಮಾರು 500 ಮನೆಗಳನ್ನು ಹೋಮ್ ಕ್ವಾರಂಟೈನ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಇದು ತೀರಾ ಹೆವಿ ಆಗ್ತದೆ ಮತ್ತು ಇದು ಅಗತ್ಯ ಕೂಡ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಸುಮಾರು ಒಂದು 70ರಷ್ಟು ಮನೆಗಳು ಮಾತ್ರ ಹೋಮ್ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿದೆ. ಅಂದ್ರೆ ಇಲ್ಲಿ ಅಂದ್ರೆ ಆ ಮನೆಗಳಿಗೆ ಹೋಗುವಂತ ಪ್ರದೇಶದಲ್ಲಿ ಈಗಾಗಲೇ ಬ್ಯಾರಿಕೇಡ್ ಮತ್ತು ಮಣ್ಣಿನ ರಾಶಿಗಳನ್ನು ಹಾಕಿ ಆ ಭಾಗಕ್ಕೆ ಹೋಗೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಉಳಿದಂತೆ ಅದರ ಈ ಭಾಗದಲ್ಲಿ ಮೊನ್ನೆ ಏನು ಸುದ್ದಿಗಳಲ್ಲಿ ಬರ್ತಾ ಇತ್ತು ಕೆಳಗಿನ ಪೇಟೆ ಅಂತ, ಈ ಪರಿಸರದಲ್ಲಿ ಜನರಿಗೆ ಅಂತ ಏನು ಒತ್ತಡ ಇಲ್ಲ. ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಕಚೇರಿಗಳಿದೆ, ಪುರಸಭೆ ಕಚೇರಿ ಇದೆ, ತಾಲೂಕು ಆರೋಗ್ಯ ಕೇಂದ್ರ ಇದೆ, PWD ಜಿಲ್ಲಾ ಪಂಚಾಯತ್ ಕಚೇರಿ, ಮೆಸ್ಕಾಂ ಕಚೇರಿಗೆ ಸಾಕಷ್ಟು ಕಚೇರಿಗಳು ಬಂಟ್ವಾಳ ಕಚೇರಿಗಳಿದೆ. ಅಲ್ಲಿ ನಿರಂತರ ಯಥಾವತ್ತಾಗಿ ಈ ಹಿಂದೆಗೆ ಕೆಲಸ ನಡೀತಿದೆ, ಹಾಗೆ ಕೆಲಸ ನಡೀತಿದೆ. ಆದ್ರೆ ಆ ಭಾಗಕ್ಕೆ ಹೋಗುವ ಜನರು ಅಂದ್ರೆ ತುರ್ತು ಕಾರ್ಯಕ್ಕೆ ಹೋಗುವವರು ಇದ್ರೆ ಮಾತ್ರ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅದು ಹೊರತುಪಡಿಸಿದ್ರೆ ಸ್ವಲ್ಪ ಕಟ್ಟುನಿಟ್ಟಿನ ಲಾಕ್ಡೌನ್ ವ್ಯವಸ್ಥೆಯನ್ನು ಇಲ್ಲಿ ಅನುಸರಿಸಿದ್ದಾರೆ. ಗೌತಮ್, ಓಕೆ, ಇನ್ನು ಮೃತಪಟ್ಟಿರುವಂತಹ ಮಹಿಳೆಯ ಸಂಪರ್ಕ ಶೋಧದ ಹಿನ್ನೆಲೆಯಲ್ಲಿ ಅಥವಾ ಟ್ರಾವೆಲ್ ಹಿಸ್ಟರಿ ಫೈಂಡ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇತ್ತು. ಜೊತೆಗೆ ಸಂಪರ್ಕಿತರನ್ನ ಹುಡುಕುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ಅದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಈ ಬಗ್ಗೆ ಏನಾದ್ರೂ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆಯಾ ಅನ್ನುವಂಥದ್ದು ಈಗ ಸದ್ಯಕ್ಕೆ? ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಈ COVID-19 ಯಾರು ಬಾಧಿತರಾಗಿದ್ದಾರೆ ಈ ಬಗ್ಗೆ ಯಾವುದೇ ಮಾಹಿತಿಗಳೇನಿದ್ರು ಅದು ಜಿಲ್ಲಾಡಳಿತದ ಮೂಲಕವೇ ಬರ್ಬೇಕಷ್ಟೇ. ಯಾವುದೇ ರೀತಿಯ ಒಂದು ಮಾಹಿತಿಗಳನ್ನು ತಾಲೂಕಾಡಳಿತ ಆಗಲಿ ಅಥವಾ ಆರೋಗ್ಯ ಅಧಿಕಾರಿಗಳ ಈ ಬಗ್ಗೆ ನೀಡ್ತಾ ಇಲ್ಲ. ಆದ್ರೆ ಈಗಾಗಲೇ ಏನು ಈ ಮಹಿಳೆಯ ಸಂಪರ್ಕಕ್ಕೆ ಬಂದಿರುವಂತಹ 28 ಮಂದಿ ಅವರ ಸಂಬಂಧಿಕರು ಅಂದ್ರೆ ನಾನು ಹಿಂದೆ ಹೇಳಿದಂತೆ ಅವರ ಸುತ್ತಮುತ್ತ ಇರುವಂತದ್ದು ಎಲ್ಲ ಅವರ ಸಂಬಂಧಿಗಳ ಮನೆಗಳು, ಸುಮಾರು 7-8 ಮನೆಗಳು ಇವರ ಒಂದೇ ಕುಟುಂಬಕ್ಕೆ ಸೇರಿದವರು ಅಂದ್ರೆ ಅವರ ಸಂಬಂಧಿಗಳ ಪರಿಸರದ ಸಂಬಂಧಿಗಳಿರುವಂತಹ ಮನೆ. ಇವರು ಈ ಸಂಬಂಧಿಗಳು ಮತ್ತೆ ಅವರ ಹತ್ತಿರ ಸಂಬಂಧಿಗಳು 28 ಜನರನ್ನು ಗುರುತಿಸಲಾಗಿದೆ. ಅದರ ಜೊತೆಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಿರುವಂತಹ 6 ಮಂದಿ ವೈದ್ಯರು ಮತ್ತೆ ಒಟ್ಟು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅಂದ್ರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು 6 ಮಂದಿ ಇದ್ದಾರೆ. ಒಟ್ಟು 34 ಮಂದಿಯನ್ನು ಈಗಾಗಲೇ ಹೋಮ್ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ. ಅದು ಬಿಟ್ಟು ಹೆಚ್ಚುವರಿ ಈಗಾಗಲೇ ಏನು ವರದಿ ಹೋಗಿದೆ ಅವರ ಇದನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಅದು ವರದಿ ಇನ್ನಷ್ಟೇ ಬಂದ ಬಳಿಕ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ಇದು ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ನಾವು ಬರೋದಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಯಾವುದೇ ಹೊಸ ಕೊರೋನಾ ಪ್ರಕರಣಗಳು ದೃಢಪಟ್ಟಿಲ್ಲ. ನಿನ್ನೆ 25 ಮಂದಿಯ ಒಂದು ರಿಪೋರ್ಟ್ ಜಿಲ್ಲಾಡಳಿತದ ಕೈ ಸೇರಿದ್ದು ಎಲ್ಲವೂ ಕೂಡ ನೆಗೆಟಿವ್ ಆಗಿ ಬಂದಿದೆ. ಇನ್ನು 394 ರಿಪೋರ್ಟ್ಗಳಿಗಾಗಿ ಜಿಲ್ಲಾಡಳಿತ ಈಗ ವೆಯ್ಟ್ ಮಾಡ್ತಾ ಇದೆ. ಜೊತೆಗೆ ನಿನ್ನೆ ಹೊಸದಾಗಿ 255 ಮಂದಿಯ ಗಂಟಲ ದ್ರವದ ಸ್ಯಾಂಪಲ್ ಅನ್ನ ಕೂಡ ಲ್ಯಾಬ್ಗೆ ಕಳುಹಿಸಲಾಗಿದೆ. 11 ಮಂದಿ ಹೊಸದಾಗಿ ದಾಖಲಾಗಿದ್ದಾರೆ. ಈ ಪೈಕಿ 892 ರಿಪೋರ್ಟ್ಗಳನ್ನ ಒಟ್ಟಾಗಿ ಕಳುಹಿಸಲಾಗಿತ್ತು. 877 ರಿಪೋರ್ಟ್ಗಳು ನೆಗೆಟಿವ್ ಆಗಿ ಬಂದಿದೆ, 15 ಪಾಸಿಟಿವ್. ಈ ನಡುವೆ 12 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಒಬ್ಬ ಮಹಿಳೆ ಮೃತಪಟ್ಟಿರುವಂತದ್ದು. 2 ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಮೂಲಕ ಜಿಲ್ಲೆಯಲ್ಲಿರುವಂತಹ ಆಕ್ಟಿವ್ ಕೇಸ್ಗಳು ಈಗ 2 ಅನ್ನುವಂಥದ್ದನ್ನ ನಾವು ನೋಡಬಹುದು. ಈ ನಡುವೆ ಈ ಒಂದು ಮೃತಪಟ್ಟಿರುವಂತಹ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ನಾರಾವಿಯ 2 ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಬಂಟ್ವಾಳದ ಮಹಿಳೆ ಮಂಗಳೂರಿನಲ್ಲಿ ಮೃತಪಟ್ಟಿರುವಂತಹ ಬೆನ್ನಲ್ಲೇ ಅವರ ಸಂಬಂಧಿಕರಾಗಿರುವಂತಹ ನಾರಾವಿ ಮೂಲದ 55 ವರ್ಷದ ಮಹಿಳೆ ಮತ್ತು 26 ವರ್ಷದ ಯುವಕನಿಗೆ ಈಗ ಬಂಟ್ವಾಳದಲ್ಲಿ ಹೋಮ್ ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೃತರ ಪುತ್ರನ ಪತ್ನಿಯ ಮನೆ ನಾರಾವಿಯ ಅರಸುಕಟ್ಟೆಯಲ್ಲಿದೆ. ಹೀಗಾಗಿ ಅವರು ಸಂಪರ್ಕಕ್ಕೆ ಬಂದಿದ್ರು. ಅಂದ್ರೆ ಸಂಪರ್ಕವನ್ನ ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ ಅನ್ನ ಟ್ರೇಸ್ ಮಾಡ್ತಾ ಇದೆ ಜಿಲ್ಲಾಡಳಿತ. ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 34 ಮಂದಿಯನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿರುವಂತದ್ದು. ಇದೀಗ ನಾರಾವಿಯ 2 ನಿವಾಸಿಗಳನ್ನ ಕೂಡ ಇಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಅದರ ನಡುವೆ ಜಿಲ್ಲಾಡಳಿತ ಪದೇ ಪದೇ ಮನವಿಯನ್ನ ಮಾಡಿಕೊಳ್ತಾ ಇದೆ. ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಉಸಿರಾಟದ ತೊಂದರೆ ಅಥವಾ ಜ್ವರದ ಲಕ್ಷಣಗಳು ಕಂಡು ಬಂದಲ್ಲಿ ಈಗಾಗಲೇ ಇರುವಂತಹ ಫೀವರ್ ಕ್ಲಿನಿಕ್ಗಳಲ್ಲಿ ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕು. ತೀವ್ರ ಉಸಿರಾಟದ ತೊಂದರೆ ಇರುವಂತಹ ರೋಗಿಗಳು ಆಸ್ಪತ್ರೆಗೆ ಯಾರಾದರೂ ದಾಖಲಾಗಿದ್ರೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳ ಮುಖ್ಯಸ್ಥರು ತಾಲೂಕು ವೈದ್ಯಾಧಿಕಾರಿಗಳಿಗೆ ಅಥವಾ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ನಿರ್ಲಕ್ಷ್ಯವನ್ನ ಮಾಡಬಾರದು ಎನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಇನ್ನು ಬಂಟ್ವಾಳದಲ್ಲಿ ಈ ಒಂದು ಮಹಿಳೆಯ ತಪಾಸಣೆಯನ್ನ ನಡೆಸ್ತಾ ಇದ್ದಂತಹ ವೈದ್ಯರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಬಂಟ್ವಾಳದ ತಾಲೂಕು ಆರೋಗ್ಯಾಧಿಕಾರಿಯವರು ಕೊಟ್ಟಿರುವಂತಹ ದೂರಿನ ಅನ್ವಯ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಗ್ಯ ಇಲಾಖೆ ಮೃತ ಮಹಿಳೆಯ ಪತಿ ಹಾಗೂ ಪುತ್ರನನ್ನ ಸಂಪರ್ಕಿಸಿ ಮಾಹಿತಿಯನ್ನ ಕಲೆ ಹಾಕಿದಂತಹ ವೇಳೆ ಮಹಿಳೆಯು ನ್ಯೂಮೋನಿಯಾದಿಂದ ಬಳಲುತ್ತಾ ಇದ್ದು ಅವರಿಗೆ ಅನೇಕ ಕಡೆಗಳಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ರು ಕೂಡ ಗುಣಮುಖವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 15ರಂದು ಬಂಟ್ವಾಳದ ವೈದ್ಯರ ಒಂದು ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ರು. ಅಂದ್ರೆ ಈಗಾಗಲೇ ಇರುವಂತಹ ಆರೋಗ್ಯ ಇಲಾಖೆಯ ಸುತ್ತೋಲೆಯ ಪ್ರಕಾರ ವೈದ್ಯರು KPMA ಕಾಯ್ದೆಯ ಪ್ರಕಾರ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳ ಕುರಿತು ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡಬೇಕಾಗಿದೆ. ಆದರೆ ವೈದ್ಯರು ರೋಗ ಉಲ್ಬಣಗೊಂಡ್ರೂ ಕೂಡ ಮೇಲ್ದರ್ಜೆಯ ಆಸ್ಪತ್ರೆಗೆ ಹೋಗಿ ಉನ್ನತ ಮಟ್ಟದ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿಲ್ಲ. ಜೊತೆಗೆ ಜವಾಬ್ದಾರಿಯುತ ವೈದ್ಯರಾಗಿ ಕೊರೋನಾ ಸೋಂಕು ಹರಡದಂತೆ ವಹಿಸಬೇಕಿದ್ದಂತಹ ಜವಾಬ್ದಾರಿಯಿಂದ ಕೂಡ ಅವರು ವಿಮುಖರಾಗಿದ್ದಾರೆ ಎನ್ನುವಂತಹ ಒಂದು ದೂರನ್ನ ತಾಲೂಕು ಆರೋಗ್ಯಾಧಿಕಾರಿಗಳು ಕೊಟ್ಟಿದ್ದಾರೆ. ಅದರ ಅನ್ವಯ ಈಗ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬಹುದು.
ಪಡುಬಿದ್ರಿ ಉಚ್ಚಿಲದ ಬಳಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆಯ ತೀವ್ರತೆಗೆ ಉಚ್ಚಿಲ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಕೆಟ್ಟು ನಿಂತಿದ್ದಂತಹ ಮೈದಾ ಹಿಟ್ಟು ಸಾಗಾಟ ಮಾಡ್ತಾ ಇದ್ದಂತಹ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಕೆಟ್ಟು ನಿಂತಿದ್ದಂತಹ ಲಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾಲಕ ಕೆಟ್ಟು ನಿಂತಿದ್ದಂತಹ ಲಾರಿಯನ್ನ ತಪಾಸಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿದೆ. ಹುಬ್ಬಳ್ಳಿಯ ಮಹಾಂತೇಶ್ ಎನ್ನುವಂತಹ ಚಾಲಕ ಈ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ. ಮತ್ತೊಂದು ಲಾರಿ ಚಾಲಕ ಕೂಡ ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಡುಬಿದ್ರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಕೆಟ್ಟು ನಿಂತಿದ್ದಂತಹ ಲಾರಿಗೆ ಹಿಂಬದಿಯಿಂದ ವೇಗವಾಗಿ ಬಂದಂತಹ ಲಾರಿ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಕೆಟ್ಟು ನಿಂತಿದ್ದಂತಹ ಲಾರಿಯನ್ನ ತಪಾಸಣೆಯನ್ನ ಮಾಡ್ತಾ ಇದ್ದಂತಹ ಏನಾಗಿದೆ ಅನ್ನುವಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಂತಹ ಚಾಲಕ ಇಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ನುವಂತಹ ದಾರುಣ ಘಟನೆಯನ್ನ ನಾವು ಗಮನಿಸಬಹುದು. ಪಡುಬಿದ್ರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಉಚ್ಚಿಲದಲ್ಲಿ ನಡೆದಿರುವಂತಹ ಘಟನೆ. ಸರಿಯಾಗಿ ಇಲ್ಲಿ ಒಂದು ನಿಂತಿದ್ದ ಲಾರಿಗೆ ಅವನು ಕಂಡಕ್ಟರ್ ಕೆಳಗೆ ಇಳಿದು ಏನೋ ಕೆಲಸ ಮಾಡ್ತಾ ಇದ್ದ. ನಿಂತಿದ್ದ ಲಾರಿಗೆ ಹಿಂದಿನಿಂದ ಬಂದು ಒಂದು ಲಾರಿ ಡಿಕ್ಕಿ ಹೊಡೆಯಿತು. ಈ ಸಂದರ್ಭದಲ್ಲಿ ಆಗಿತ್ತು ಒಂದು ಅವನು ಯಾರು ಕೆಳಗೆ ಕೆಲಸ ಮಾಡ್ತಾ ಇದ್ದ ಅವನು ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಇದು ಕಾರಣ ಏನಂದರೆ ನಿರಂತರವಾಗಿ ಒಂದನೇದಾಗಿ ಇಲ್ಲಿ ಈ ಡಿವೈಡರ್ನ ಹತ್ತಿರ ಒಂದು ಲೈಟ್ನ ನಂತರ ದಾರಿದೀಪ ಇಲ್ಲದ ಕಾರಣ ಇಲ್ಲಿ ಸಾಧಾರಣ ಈ ಹೈವೇ ಈ ಒನ್ ವೇ ಆದ ನಂತರ ಸುಮಾರು ಈ ಆಕ್ಸಿಡೆಂಟ್ಗಳು ಇಲ್ಲಿ ಅಪಘಾತಗಳು ನಡೆದಿದೆ. ಅದು ಅಲ್ಲದೆ ಇಲ್ಲಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಈ ನದಿಯಲ್ಲಿ ನೀರು ನಿಂತ ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ನೀರು ನಿಂತ ಹೋಗುವ ಪ್ರಯಾಣಿಕರಿಗೂ ಬೈಕ್ ಸವಾರರಿಗೂ ಕೂಡ ಏನಾಗಿದೆ ಅಂದರೆ ತುಂಬ ಸಮಸ್ಯೆ ಆಗಿದೆ. ಏನಾದರೂ ಪ್ರಾಣಿಗಳು ಸತ್ತು ಬಿದ್ದರೆ ಅದರ ನೀರು ಕೂಡ ಮನುಷ್ಯರ ಮೇಲೆ ಚೆಲ್ಲುವಂಥ ಮೇಲೆ ನೀರು ಬೀಳುವಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಡಿವೈಡರ್ ಹತ್ತಿರ ಇದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಹೆದ್ದಾರಿಗೆ ಸಂಬಂಧಪಟ್ಟವರು ಇದಕ್ಕೆ ಗಮನ ಹರಿಸಿ ಇಲ್ಲಿ ನಿರಂತರವಾಗುವಂಥ ಅಪಘಾತಕ್ಕೆ ಏನು ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂತ ಕಂಡು ಹುಡುಕಬೇಕು. ಯಾಕೆಂದರೆ ಇಲ್ಲಿ ಒಂದನೇದಾಗಿ ಮಧ್ಯದಲ್ಲಿ ಕೂಡ ಸಿಗ್ನಲ್ ಕೂಡ ಇಲ್ಲ, ಇದೊಂದು ಡಿವೈಡರ್ ಅಂತ. ಮತ್ತು ಸರಿಯಾದ ರೋಡ್ ಮಾರ್ಕಿಂಗು ಕೂಡ ಇಲ್ಲ. ಆದ್ದರಿಂದ ದಾರಿದೀಪವು ಕೂಡ ಬದಿಯಲ್ಲಿ ದಾರಿದೀಪವು ಕೂಡ ಇಲ್ಲ. ಆದ್ದರಿಂದ ಇದೊಂದು ಮಾಡಿದರೆ ಅಪಘಾತಗಳು ತುಂಬ ಕೂಡ ಕಡಿಮೆ ಆಗುತ್ತೆ. ಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೈದಾ ಹಿಟ್ಟನ್ನ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿ ಒಂದು ಕೆಟ್ಟು ನಿಂತಿತ್ತು. ಆ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಲಾರಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಕೆಟ್ಟು ನಿಂತಿದ್ದಂತಹ ಲಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಚಾಲಕ ಇಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ದಾರುಣ ಘಟನೆ. ಅದರ ಜೊತೆಗೆ ಡಿಕ್ಕಿ ಹೊಡೆದಂತಹ ಲಾರಿ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಉಚ್ಚಿಲ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಅಂದರೆ ಸಾಮಾನ್ಯವಾಗಿ ಈಗ ಎಲ್ಲವೂ ಕೂಡ ಅನಗತ್ಯವಾಗಿ ಸಂಚರಿಸುವಂತಹ ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಇದು ಅವಶ್ಯಕ ವಸ್ತುಗಳನ್ನು ಸಾಗಾಟ ಮಾಡ್ತಾ ಇದ್ದಂತಹ ವಾಹನಗಳು ನಾವು ಗಮನಿಸ್ತಾ ಇದ್ದ ಹಾಗೆ ಒಂದು ಮೈದಾ ಹಿಟ್ಟನ್ನು ಸಾಗಾಟ ಮಾಡ್ತಾ ಇತ್ತು, ಇನ್ನೊಂದು ತರಕಾರಿಯನ್ನು ಸಾಗಾಟ ಮಾಡ್ತಾ ಇದ್ದಂತಹ ವಾಹನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅವಶ್ಯಕ ವಸ್ತುಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಆ ನಡುವೆ ಇವತ್ತು ಅಪಘಾತ ಸಂಭವಿಸಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಶರ್ಮಾಳ್. ಹಲೋ ಸುರೇಶ್. ಹಲೋ. ಎಸ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು? ನಮಸ್ತೆ ಗೌತಮ್. ಇದು ಯಾಕೆಂದ್ರೆ ಇವತ್ತು ಮುಂಜಾನೆ ಸುಮಾರಿಗೆ ಒಂದು ಲಾರಿ ಒಂದು ಕೆಟ್ಟು ನಿಂತಿತ್ತು. ಯಾಕೆಂದ್ರೆ ಅದು ಹುಬ್ಳಿ ಕಡೆಯಿಂದ
ಮಂಗಳೂರು ಕಡೆಗೆ ಬರುವಂಥದ್ದು. ಹೇಗೆಂದರೆ ಈ ಒಂದು ಕಡಲೆ ಹಿಟ್ಟನ್ನು ಸಾಗಿಸುವಂತಹ ಲಾರಿ ಅದು ನಮ್ಮ ಉಚ್ಚಿಲ ಮಸೀದಿ ಬಳಿ ಡೈವರ್ಷನ್ ಏನಿದೆ, ರಸ್ತೆ ಡೈವರ್ಷನ್ ಬಳಿ ಕೆಟ್ಟು ನಿಂತಿತ್ತು. ಅಲ್ಲಿ ಕೆಟ್ಟು ನಿಂತು ಏನು ಚಾಲಕ ಒಬ್ಬನಿದ್ರು. ಅದರಲ್ಲಿ ಚಾಲಕ ಕೆಳಗಿಳಿದು ಏನೋ ಅಡಿಯಲ್ಲಿ ಏನೋ ಸಮಸ್ಯೆ ಆಗಿತ್ತು ಎಂಬುದು ಅಡಿಗೆ ಹೋಗಿದ್ದಾರೆ. ಆದ್ರೆ ಹಿಂದಿನಿಂದ ಬಂದಂತ ಅದೇ ಕಡೆಯಿಂದ ಹಿಂದಿನಿಂದ ಬಂದಂತ ಈ ಈರುಳ್ಳಿ ಸಾಗಾಟದ ಲಾರಿ ಅದಕ್ಕೆ ಹಿಂಭಾಗದಿಂದ ಡಿಕ್ಕಿ ಆಗಿದೆ. ಡಿಕ್ಕಿ ಆದ ಪರಿಣಾಮ ಎಲ್ಲ ಅದು ಯಾಕೆಂದ್ರೆ ಕೆಟ್ಟು ನಿಂತ ಲಾರಿ ಬಹುತೇಕ ಅಡಿಭಾಗದ ಎಲ್ಲ ಕೆಲವು ಉಪಕರಣಗಳು ಛಿದ್ರಗೊಂಡಿದೆ. ಅದರಡಿಯಲ್ಲಿ ಸಿಲುಕಿದಂತ ಚಾಲಕ, ಕೆಟ್ಟು ನಿಂತ ಲಾರಿಯ ಚಾಲಕ ಅಲ್ಲಿ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಹಾಗೆಯೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಹೇಳುವಂತೆ ಇದು ಹೇಗೆಂದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ಹೆದ್ದಾರಿ ಇಲಾಖೆ ಆಗಿರ್ಬೋದು, ಅಲ್ಲಿ ಯಾವುದೇ ದಾರಿ ದೀಪದ ವ್ಯವಸ್ಥೆ ಮಾಡಿಲ್ಲ. ಯಾವುದೇ ವಾಹನಗಳಲ್ಲಿ ಒಂದು ಬೆಳಕಿಲ್ಲ ಅಂದ್ರೆ ಯಾವುದೇ ವಾಹನಗಳು ಕಾಣುವ ಸ್ಥಿತಿಯಲ್ಲಿಲ್ಲ. ಅದಲ್ಲದೆ ಅಲ್ಲಿ ಡೈವರ್ಷನ್ ಇದ್ರೂ ಕೂಡ ಅಲ್ಲಿ ಇರಬೇಕಾದಂತ ಕೆಲವು ಸವಲತ್ತುಗಳು ಕೂಡ ಇಲ್ಲ. ಯಾಕೆಂದ್ರೆ ಅಲ್ಲಿ ಮಾರ್ಕ್ಸ್ ಆಗಿರ್ಬೋದು, ಇಲ್ಲ ಎಚ್ಚರಿಕೆಯ ದೀಪ ಯಾವುದು ಇಲ್ಲದ ಕಾರಣ. ಮತ್ತೆ ಮಳೆಗಾಲದಲ್ಲಿ ಆ ಭಾಗದಲ್ಲಿ ಅಂತೂ ಹೇಳಿದ್ರೆ ಆ ಭಾಗದಲ್ಲಿ ಹೊಂಡವೇ, ರಸ್ತೆಯಲ್ಲಿ ಒಂದು ಹೊಂಡ ಅಂದ್ರೆ ರಸ್ತೆ ಮಾಡಿದ್ದೇ ನೀರು ತಗ್ಗಾದ್ರಿಂದ ಅಲ್ಲಿ ನೀರು ಕೂಡ ನಿಂತು ಬಹಳಷ್ಟು ಸಮಸ್ಯೆ ಆಗ್ತದೆ. ಈ ಅಪಘಾತಗಳು ನಿರಂತರವಾಗಿ ನಡೆಯುವಂತಹ ಸ್ಥಳ ಇದಾಗಿದ್ದು ಇದಕ್ಕೆ ಕಾರಣ ಹೆದ್ದಾರಿ ಇಲಾಖೆಯ ಹಾಗೂ ಅವೈಜ್ಞಾನಿಕ ಕಾರಣವೇ ಕಾರಣ ಎಂಬುದಾಗಿ ಇವರು ಸ್ಥಳೀಯರು ಆರೋಪಿಸುತ್ತಾರೆ. ಹಾಗೆ ಈ ಒಂದು ಸ್ಥಳಕ್ಕೆ ಪಡುಬಿದ್ರಿ ಠಾಣಾಧಿಕಾರಿಗಳಾದಂತ ಎಸ್ ಆಗಿರುವಂತಹ ಸುಬ್ಬಣ್ಣನವರು ಮತ್ತೆ ತಂಡದೊಂದಿಗೆ ಆಗಮಿಸಿ ಸ್ಥಳೀಯರ ಸಹಕಾರದಿಂದ ಲಾರಿ ಸಂಪೂರ್ಣವಾಗಿ ಹೆದ್ದಾರಿಗೆ ಅಡ್ಡವಾಗಿ ಬಿದ್ದಿದ್ದರಿಂದ ಅದು ಸಂಪೂರ್ಣವಾಗಿ ಹೆದ್ದಾರಿ ಬ್ಲಾಕ್ ಆಗಿತ್ತು ಒಂದು ಪಾರ್ಶ್ವ. ಆಮೇಲೆ ಸಾರ್ವಜನಿಕರ ಸಹಕಾರದಿಂದ ಈರುಳ್ಳಿಯ ಒಂದು ಏನು ಮೂಟೆ ಏನಿದೆ ಅದರನ್ನೆಲ್ಲ ಬದಿಗೆ ಸರಿಸಿ ಆ ಬಳಿಕ ಯಂತ್ರದ ಮೂಲಕ ವಾಹನವನ್ನು ಮೇಲೆತ್ತುವ ಮೂಲಕ ಸಂಚಾರವನ್ನು ಸುಗಮಗೊಳಿಸಿದ್ದಾರೆ. ಗೌತಮ್, ಎಸ್, ಈಗ ಮತ್ತೊಬ್ಬ ಚಾಲಕ ಕೂಡ ಗಂಭೀರವಾಗಿದ್ದಾನೆ ಅನ್ನುವಂತಹ ಮಾಹಿತಿ. ಅವರ ಪರಿಸ್ಥಿತಿ ಹೇಗಿದೆ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಯಾಕಂದ್ರೆ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರು ಕೂಡ ಹುಬ್ಬಳ್ಳಿ ಮೂಲದವರೇ. ಅವರು ಈಗ ಸದ್ಯಕ್ಕೆ ಕೈ ಕಾಲಿಗೆ ಮುಖಕ್ಕೆಲ್ಲ ಗಾಯ ಆಗಿದೆ ಅಂತ ತಿಳಿದು ಬಂದಿದೆ. ಆದ್ರೆ ಅವರು ಚೇತರಿಸಿಕೊಂಡಿದ್ದಾರೆ ಎಂಬುದಾಗಿ ಪ್ರಾಥಮಿಕ ಒಂದು ವರದಿ ಹೇಳ್ತಾ ಇದೆ. ಗೌತಮ್, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಸುದ್ದಿಗಳು ಒಂದು ಸಣ್ಣ ವಿರಾಮದ ನಂತರ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನರ ಲಂಚ್ ಬಾಕ್ಸ್ ಇಂದ ಬರ್ದಿದ್ದ ಸುವಾಸನೆ ನನಗೆ ಇಲ್ಲಿ ತನಕ ಬರೋ ಹಾಗೆ ಮಾಡ್ಕೊ. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸೋ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ ಅರುಣಾ ಮಸಾಲ. In your quest for the perfect home, choose the address that stands apart. Land Trades Solitaire, situated at Hattil, the perfect location with splendid amenities and facilities and a spectacular view too. Land Trades Solitaire,
It's where you deserve to live. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू कुकरिया, गुड जॉब। थैंक यू नेहा, सेफ लाइफ। थैंक यू कोरोना वॉरियर्स फॉर सेविंग अस। ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21ರಿಂದ 65 ವರ್ಷ ವಯಸ್ಸಿನ ಎಲ್ಲಾ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್, ಧೂಮಪಾನ ಮತ್ತು ತಂಬಾಕು ಜಿಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ನಾವು ಫೆಬ್ರವರಿ ತಿಂಗಳಿಂದನೇ ಈ ಕೋವಿಡ್ ಸಂಬಂಧಪಟ್ಟಾಗೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಯಾರ್ಯಾರು ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ರೋ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಅವ್ರ ಕ್ವಾರಂಟೈನ್ನ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅನೇಕ ಬಾರಿ ಕೂಡ ಮನವಿ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ. ಏನು ಅಂದರೆ, ನಿಮ್ದೇನಾದರೂ ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ದು ಅದು ಕೈ ತಪ್ಪು ಹೋಗಿದೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ. ಎರಡನೇದಾಗಿ ನಿಮ್ಗೆ ಯಾವ್ದಾದ್ರು ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂದರೆ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಗಂಟಲು ನೋವು ಇರ್ಬೋದು, ಅಥವಾ ಬ್ರೆತ್ಲೆಸ್ನೆಸ್ ಇರ್ಬೋದು, ಈ ರೀತಿ ಯಾವ್ದಾದ್ರು ತೊಂದರೆ ಬಂತು ಅಂದರೆ ಇಮಿಡಿಯೇಟಾಗಿ ಮೆಡಿಕಲ್ ಇಂಟರ್ವೆನ್ಷನ್ ಸೀಕ್ ಮಾಡಿ ಅಂತ ಹೇಳಿದ್ದೀವಿ ನಾವು. ಆದರೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ, ಹಲವಾರು ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು, ಏನಾದರೂ ಜ್ವರ ಅಂತ ಬಂದರೆ ಇಮಿಡಿಯೇಟಾಗಿ ತಿಳಿಸ್ದೇ ಇರೋದು ಅಥವಾ ಲೋಕಲಿ ಎಲ್ಲಾದರೂ ಟ್ರೀಟ್ಮೆಂಟ್ ತೊಗೊಳ್ಳೋದು, ಈ ರೀತಿ ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾವುದೇ ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಬಂದರೂ ಕೂಡ ಫೀವರ್ ಕ್ಲಿನಿಕ್ಗಳಿಗೆ ಮಾತ್ರ ನೀವು ತೋರಿಸ್ಬೇಕಾಗತ್ತೆ. ಈಗಾಗಲೇ ಹೇಳಿರೋ ಹಾಗೆ ಫೀವರ್ ಕ್ಲಿನಿಕ್ಸ್ ನಮ್ದೆಲ್ಲ ಮೆಡಿಕಲ್ ಕಾಲೇಜಸಲ್ಲಿದೆ, ಎಲ್ಲ ತಾಲೂಕ್ ಆಸ್ಪತ್ರೆಗಳಲ್ಲಿದೆ, ಮತ್ತು ನಮ್ಮ ವೆನ್ಲಾಕಲ್ಲೂ ಕೂಡ ಇದೆ. ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ನೀವು ಫೀವರ್ ಕ್ಲಿನಿಕ್ಗೆ ತೋರಿಸ್ಬೇಕಾಗತ್ತೆ. ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ದಯವಿಟ್ಟು ಕಾಯಬೇಡಿ, ಅದನ್ನು ಇಮಿಡಿಯೇಟಾಗಿ ವೈದ್ಯಾಧಿಕಾರಿಗಳ ಗಮನಕ್ಕೆ ತನ್ನಿ. ಎಷ್ಟು ಬೇಗ ನೀವು ಜಿಲ್ಲಾಡಳಿತಕ್ಕೆ ಈ ಇನ್ಫಾರ್ಮೇಷನ್ ಕೊಡ್ತೀರೋ ಅಷ್ಟು ಬೇಗ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡ್ಬೋದಾಗುತ್ತೆ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಅನೇಕ ರೀತಿಯ ಕ್ರಮ ಕೈಗೊಂಡಿದ್ರಿಂದಾನೇ 12 ಜನ ಯಾರು ಬಂದಿದ್ರು ಅವರೆಲ್ಲ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿ ಹೋಗಿದ್ದಾರೆ. ಇಲ್ಲಿ ತನಕ ಸಾರ್ವಜನಿಕರಿಂದ ತುಂಬ ಸಹಕಾರ ನೀಡಿದೆ. ಆದರೆ ಈಗ ಇನ್ನೂ ಜಾಗರೂಕರಾಗಿರುವಂತಹ ಒಂದು ಸಮಯ ಬಂದಿದೆ. ಕೋವಿಡ್-19 ಹರಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಸಾಮಾಜಿಕ ಕರ್ತವ್ಯವಾಗಿದೆ. ಆದ್ದರಿಂದ ಎಲ್ಲರೂ ಈ ಕರ್ತವ್ಯವನ್ನು ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ಕೊಳ್ತೀನಿ. ಮತ್ತೊಮ್ಮೆ ಸ್ವಾಗತ ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇನ್ನು ಕೊರೋನಾ ಬಗ್ಗೆ ದಿನಕ್ಕೊಂದು ಆಘಾತಕಾರಿ ಮಾಹಿತಿಗಳು ಬಹಿರಂಗವಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅತ್ಯಂತ ಅಪಾಯಕಾರಿ ಮತ್ತು ಎಲ್ಲರಲ್ಲೂ ಕೂಡ ಭಯವನ್ನ ಹುಟ್ಟಿಸುವಂತಹ ಒಂದು ಮಾಹಿತಿಯನ್ನ ನಿನ್ನೆ ಕೇಂದ್ರ ಆರೋಗ್ಯ ಸಚಿವಾಲಯ ಬಹಿರಂಗಪಡಿಸಿದೆ. ಮತ್ತೊಂದು ಆಘಾತಕಾರಿ ಮಾಹಿತಿಯನ್ನ ಈ ಒಂದು ಕೋವಿಡ್-19 ಸೋಂಕಿನ ಬಗೆಗೆ ಬಹಿರಂಗಪಡಿಸಲಾಗಿದೆ.
ಕೊರೋನಾ ಬಗ್ಗೆ ಮತ್ತೊಂದು ಆಘಾತಕಾರಿ ಮಾಹಿತಿ ಬಹಿರಂಗಗೊಂಡಿದೆ. ಏನು ಅಂತ ಹೇಳಿದ್ರೆ, ಸೋಂಕಿಗೆ ತುತ್ತಾದ 80% ರೋಗಿಗಳಿಗೆ ರೋಗ ಲಕ್ಷಣಗಳೇ ಕಾಣಿಸಿಕೊಂಡಿಲ್ಲ. ಇದು ಆರೋಗ್ಯ ಇಲಾಖೆ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ನಿನ್ನೆ ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ಅವರು ಬಹಿರಂಗಪಡಿಸಿದ್ದಾರೆ. ರಾಜ್ಯದಲ್ಲಿ ದಾಖಲಾದಂತಹ ಪ್ರಕರಣಗಳನ್ನು ನಾವು ಗಮನಿಸಿದ್ರು ಕೂಡ 60% ಪ್ರಕರಣಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಸೋಂಕಿನ ಲಕ್ಷಣಗಳೇ ಕಾಣಿಸಿಕೊಂಡಿರಲಿಲ್ಲ. ವೈದ್ಯಕೀಯ ಇಲಾಖೆಯ ಪಾಲಿಗೆ ಇದು ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ, ಇಷ್ಟರವರೆಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ರು, ಯಾರಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆಯೋ ಅವರು ದಯವಿಟ್ಟು ಬಂದು ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಳ್ಳಿ. ಆದರೆ ಆ ಅನಾರೋಗ್ಯದ ಲಕ್ಷಣಗಳೇ ಕಾಣಿಸಿಕೊಳ್ಳಿಲ್ಲ ಅಂತಾದ್ರೆ ಪತ್ತೆ ಹಚ್ಚೋದು ಹೇಗೆ, ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಳೋದು ಹೇಗೆ, ಅಥವಾ ಆರೋಗ್ಯ ಇಲಾಖೆಯೇ ತಪಾಸಣೆಯನ್ನ ಮಾಡೋದಿದ್ರೆ ಅದು ಹೇಗೆ ಎನ್ನುವಂತಹ ಒಂದು ದೊಡ್ಡ ಸವಾಲು ಇಲ್ಲಿ ಉದ್ಭವ ಆಗಿದೆ. ಆರೋಗ್ಯವಂತರಾಗಿ ಹೊರಗಿನಿಂದ ಕಾಣಿಸಿಕೊಂಡಿದ್ರು ಕೂಡ ಒಳಗೆ ಸೋಂಕು ತಗುಲಿರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಿದ್ರೂ ಕೂಡ ಅದು ಹೊರಗೆ ಕಾಣಿಸಿಕೊಳ್ಳೋದಿಲ್ಲ. ಅಂತಿಮ ಹಂತಕ್ಕೆ ತಲುಪಿದಾಗ ಮಾತ್ರ ಇದರ ಒಂದು ತೀವ್ರತೆ ಅರಿವಾಗುತ್ತೆ ಅನ್ನುವಂತಹ ವಿಚಾರಗಳು ಬಹಿರಂಗಗೊಂಡಿರುವಂಥದ್ದು. ಹಾಗಾಗಿ ಇಂತಹದ್ದಕ್ಕೆಲ್ಲ ಕಡಿವಾಣವನ್ನ ಹಾಕಬೇಕಿದ್ರೆ ಸಾಮಾಜಿಕ ಅಂತರ ಪಾಲನೆ ಮಾಡುವುದೊಂದೇ ಪ್ರಮುಖವಾಗಿ ಇರುವಂತಹ ಅಸ್ತ್ರ. ಸಾಮಾಜಿಕ ಅಂತರವೇ ಸೋಂಕನ್ನ ತಡೆಯಲು ಇರುವಂತಹ ಒಂದು ಪ್ರಮುಖ ಅಸ್ತ್ರ. ಇನ್ ಕೇಸ್ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡದೆ ಗುಂಪುಗೂಡಿದಲ್ಲಿ ಅಥವಾ ಈ ಒಂದು ನಿಯಮಗಳನ್ನ, ಲಾಕ್ಡೌನ್ನ ತತ್ವಗಳನ್ನ ಉಲ್ಲಂಘನೆ ಮಾಡಿದ್ದಲ್ಲಿ ಗೊತ್ತಿಲ್ಲದೆ ಮತ್ತಷ್ಟು ಮಂದಿಗೆ ರೋಗ ಹರಡುವಂತಹ ಸಾಧ್ಯತೆಗಳಿದೆ. ಈಗ ಒಂದು ಉದಾಹರಣೆಯನ್ನ ನಾವು ಪರಿಗಣನೆ ಮಾಡೋದಿದ್ರೆ, ವಿದೇಶದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ, ಆತ ಇನ್ ಕೇಸ್ ಸೋಂಕಿಗೆ ತುತ್ತಾಗಿದ್ರು ಕೂಡ ಆತನಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳದೆ ಇದ್ರೆ ಆತನ ಅರಿವಿಗೂ ಕೂಡ ಬರೋದಿಲ್ಲ ನಾನು ಸೋಂಕಿಗೆ ತುತ್ತಾಗಿದ್ದೇನೆ ಅನ್ನುವಂಥದ್ದು. ಇನ್ನು ಆತನ ಸಂಪರ್ಕಕ್ಕೆ ಬರುವಂತಹ ಮಂದಿಗೂ ಕೂಡ ಆ ವಿಚಾರಗಳು ಅರಿವಾಗೋದಿಲ್ಲ. ಆದರೆ ಅಂತಿಮವಾಗಿ ಸೋಂಕು ತಗುದಂತಹ ಸಂದರ್ಭದಲ್ಲಿ ಆ ಸೋಂಕು ಇದ್ದಂತಹ ವ್ಯಕ್ತಿ ಜೊತೆಗೆ ಆತನ ಸಂಪರ್ಕಕ್ಕೆ ಬಂದಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಒಂದು ಮಾರಕ ಸೋಂಕಿಗೆ ಬಲಿಯಾಗಬೇಕಾಗತ್ತೆ. ಇದು ಹೊಸ ವಿಚಾರ. ಈಗ ಇಡೀ ವೈದ್ಯಕೀಯ ಇಲಾಖೆಯನ್ನೇ ಅಥವಾ ಆರೋಗ್ಯ ಇಲಾಖೆಯನ್ನೇ ಈಗ ಒಂದು ದೊಡ್ಡ ಸವಾಲಿಗೆ ಒಡ್ಡಿದೆ. ಬಹಳಷ್ಟು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಸೊ ಇದನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನುವಂಥದ್ದು ಕೂಡ ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ. ಆದ್ರೆ ಕೇಳಿ ಬರ್ತಾ ಇರುವಂತಹ ಮಾತುಗಳ ಪ್ರಕಾರ ಇದಕ್ಕೆ ಇರುವಂತಹ ಪರಿಹಾರ ಅಂತ ಹೇಳಿದ್ರೆ ರ್ಯಾಪಿಡ್ ಟೆಸ್ಟ್ಗಳಾಗಬೇಕು. ಅದು ಐದರ್ ಪೂಲ್ ಟೆಸ್ಟ್ ಇರ್ಬೋದು, ಅವ್ರ ರ್ಯಾಂಡಮ್ ಟೆಸ್ಟ್ ಇರ್ಬೋದು, ಪ್ರತಿಯೊಬ್ಬರನ್ನು ಹೋಗಿ ತಪಾಸಣೆ ಮಾಡುವಂಥದ್ದು ಇರ್ಬೋದು. ಆ ರೀತಿಯ ಪ್ರಕ್ರಿಯೆಗಳಾದ್ರೆ ಮಾತ್ರ ಒಂದು ಪ್ರದೇಶದಲ್ಲಿ ಅಥವಾ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಎಷ್ಟು ಸೋಂಕಿತ ಪ್ರಕರಣಗಳಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ರೋಗದ ಲಕ್ಷಣಗಳೇ ಕಾಣಿಸಿಕೊಳ್ಳದೆ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಬಹುದು ಅನ್ನುವಂಥ ಒಂದು ಅಭಿಪ್ರಾಯಗಳು ಈಗ ಕೇಳಿ ಬರ್ತಾ ಇದೆ. ಒಂದು ಕಡೆಯಿಂದ ಕೊರೋನಾ ವಿರುದ್ಧದ ಹೋರಾಟ ಯಶಸ್ವಿಯಾಗಿ ನಡೀತಾ ಇದೆ ಎನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವ ನಡುವೆ ಹೊಸದಾಗಿ ಬಹಿರಂಗಗೊಂಡಿರುವಂತಹ ಮಾಹಿತಿ, ಇದು ಸವಾಲು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಾಗಿದೆ ಎನ್ನುವಂತಹ ಒಂದು ಆತಂಕವನ್ನ ಹುಟ್ಟು ಹಾಕ್ತಾ ಇದೆ. ಕೊರೋನಾ ಸೋಂಕಿನ ಲಕ್ಷಣಗಳು ಎಂದು ಯಾವುದನ್ನ ವೈದ್ಯರು ಈವರೆಗೆ ಗುರುತಿಸ್ತಾ ಇದ್ದಾರೆಯೋ ಅದೇ ಇಲ್ಲದಂತಹ ಸೋಂಕುಪಿತರು ಪತ್ತೆಯಾಗ್ತಾ ಇರುವಂತದ್ದು ಈ ಒಂದು ಹೊಸ ತಲೆನೋವು ಕಾಣಿಸಿಕೊಳ್ಳೋದಿಕ್ಕೆ ಕಾರಣ. ದೇಶದ ಒಟ್ಟಾರೆ ಸೋಂಕು ಪೀಡಿತರ ಪೈಕಿ 80% ಮಂದಿಗೆ ಕೊರೋನಾ ರೋಗದ ಯಾವುದೇ ಲಕ್ಷಣಗಳು ಕಂಡು ಬಂದಿಲ್ಲ ಎನ್ನುವಂತಹ ವಿಚಾರವನ್ನ ಸ್ವತಃ ಆರೋಗ್ಯ ಇಲಾಖೆಯೇ ಬಹಿರಂಗಪಡಿಸಿದೆ. ಸೋಂಕಿನ ಮೌನವಾಹಕರು ಅಂತ ಗುರುತಿಸಬಹುದಾದಂತಹ ಇವರು ತಮಗೆ ಅರಿವಿಲ್ಲದ ಹಾಗೆ ಮತ್ತೊಬ್ಬರಿಗೆ ಸೋಂಕನ್ನ ಹರಡ್ತಾ ಇದ್ದಾರೆ ಅಥವಾ ಅಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಆತಂಕವನ್ನ ಇತ್ತೀಚೆಗೆ ಕೆಲವೊಂದು ತಜ್ಞರು ಈ ಬಗ್ಗೆ ವ್ಯಕ್ತಪಡಿಸಿದ್ರು. ಅದಕ್ಕೆ ಪೂರಕವಾಗಿ ನಾವು ಬಂಟ್ವಾಳದಲ್ಲಿ ನಡೆದಿರುವಂತಹ ಪ್ರಕರಣವನ್ನ ಕೂಡ ಉಲ್ಲೇಖ ಮಾಡಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಮೃತಪಟ್ಟಿರುವಂತಹ ಮಹಿಳೆಯ ಸಹಿತ ಹಲವು ಪ್ರಕರಣಗಳು ಇದೇ ರೀತಿ ಕಂಡು ಬಂದಿದೆ. ಆಲ್ಮೋಸ್ಟ್ 80% ಕೇಸ್ಗಳಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರಲಿಲ್ಲ. ಈಕೆಯ 23 ವರ್ಷದ ಪುತ್ರ ವಿದೇಶದಿಂದ ಬಂದವರಾಗಿದ್ರು. ಅವರಿಗೆ ರೋಗದ ಲಕ್ಷಣಗಳು ಯಾವುದೂ ಕೂಡ ಇದುವರೆಗೆ ಕಾಣಿಸಿಕೊಂಡಿಲ್ಲ.
ಇನ್ನು ಮತ್ತೆ ಒಂದು ಪ್ರಕರಣ ಪತ್ತೆಯಾಗಿರುವಂಥದ್ದು ಉಪ್ಪಿನಂಗಡಿ ಮೂಲದ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡಿರುವಂತಹ ಸೋಂಕು. ಆ ಪ್ರಕರಣದಲ್ಲೂ ಕೂಡ ದಿಲ್ಲಿ ಪ್ರವಾಸ ಕೈಗೆತ್ತಿಕೊಂಡಿದ್ದಂತಹ ವ್ಯಕ್ತಿಗೆ ಆರಂಭಿಕ ಪರೀಕ್ಷೆಯಲ್ಲಿ ಕೊರೋನಾ ನೆಗೆಟಿವ್ ಆಗಿತ್ತು. ಆ ಬಳಿಕ ಮತ್ತೊಮ್ಮೆ ಮಾಡಿದಂತಹ ಪರೀಕ್ಷೆಯಲ್ಲಿ ಆತನಲ್ಲಿ ಸೋಂಕು ಇರುವಂತಹ ವಿಚಾರ ಬಹಿರಂಗ ಆಗಿರುವಂಥದ್ದು. ಸೊ ಕರ್ನಾಟಕದಲ್ಲಿ ಕೂಡ ಆಲ್ಮೋಸ್ಟ್ 60% ಕೇಸ್ಗಳಲ್ಲಿ ಯಾವುದೇ ಲಕ್ಷಣಗಳಿಲ್ಲದೆ ಸೋಂಕು ಕಾಣಿಸಿಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಬಹಿರಂಗ ಆಗಿದೆ. ಅದರ ನಡುವೆ ಮತ್ತೊಂದು ವಿಚಾರ ಇದೆ. ಲಕ್ಷಣ ರಹಿತರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ 45ರ ಕೆಳಗಿನವರು. 45 ವರ್ಷದ ಕೆಳಗಿನವರಲ್ಲಿ ಇಂತಹ ಒಂದು ವಿಚಾರಗಳು ಕಂಡು ಬಂದಿರುವಂಥದ್ದು. ಉತ್ತಮ ರೋಗ ನಿರೋಧಕ ಶಕ್ತಿ ಇರುವಂತಹ ಯುವ ಜನರಲ್ಲಿ ಕೊರೋನಾ ಸೋಂಕಿನ ಲಕ್ಷಣ ಕಂಡು ಬರೋದಿಲ್ಲ. ಅಲ್ಲದೆ ಲಕ್ಷಣ ರಹಿತ ರೋಗಿಗಳು ಬಹುತೇಕ 20ರಿಂದ 45ರ ಒಳಗಿನ ಒಂದು ವಯೋಮಾನಕ್ಕೆ ಒಳಪಟ್ಟಿರ್ತಾರೆ. ಇನ್ನು ಕೆಲವರು ಹೆಚ್ಚು ವಯಸ್ಕರಾಗಿದ್ರು ಕೂಡ ಕೆಲವೊಂದು ಬೇರೆ ಔಷಧಿಗಳನ್ನ ಅವರು ಸೇವನೆ ಮಾಡ್ತಾ ಇದ್ರೆ, ಅಂದ್ರೆ ಬೇರೆ ಕಾರಣಕ್ಕಾಗಿ, ಅಂತಹವರಲ್ಲಿ ಕೂಡ ರೋಗದ ಲಕ್ಷಣಗಳು ಕಂಡು ಬರೋದಿಲ್ಲ. ಹಾಗಿದ್ದಾಗ ಪತ್ತೆ ಹಚ್ಚುವಂಥದ್ದು ಹೇಗೆ? ಇದು ಇರುವಂತಹ ದೊಡ್ಡ ಪ್ರಶ್ನೆ. ಮಾತ್ರ ಅಲ್ಲ, ಆರೋಗ್ಯ ಇಲಾಖೆಗೆ ಈಗ ಒಂದು ಚಾಲೆಂಜ್ ಆಗಿ ಕಾಣ್ತಾ ಇರುವಂತಹ ವಿಚಾರ ಕೂಡ ಹೌದು. ಹೀಗಾಗಿ ರ್ಯಾಂಡಮ್ ಟೆಸ್ಟ್ಗಳು ಇದಕ್ಕೆ ಒಂದು ಪರಿಹಾರವನ್ನ ಒದಗಿಸಬಹುದು ಅನ್ನುವಂತಹ ನಿರೀಕ್ಷೆಗಳು ಅಥವಾ ಅಭಿಪ್ರಾಯಗಳು ತಜ್ಞ ವರ್ಗದಿಂದ ಈಗ ವ್ಯಕ್ತವಾಗ್ತಾ ಇದೆ. ಗೆ 17ನೇ ಬಲಿಯಾಗಿದೆ. ಕಲಬುರಗಿಯಲ್ಲಿ ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ 80 ವರ್ಷದ ವೃದ್ಧರು ಮೃತಪಟ್ಟಿದ್ರು. ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ವೃದ್ಧರು ತೀವ್ರ ಜ್ವರದಿಂದ ಬಳಲಿ ಸಾವನ್ನಪ್ಪಿದ್ರು. ಇನ್ನು ನಿನ್ನೆ ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗಿತ್ತು. ರಾತ್ರಿ ಬಂದಿರುವಂತಹ ರಿಪೋರ್ಟ್ ನಲ್ಲಿ ಅವರಿಗೆ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಈ ಮೂಲಕ ಕಲಬುರಗಿಯಲ್ಲಿ ಕೊರೋನಾಗೆ 4ನೇ ಬಲಿಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಕೋವಿಡ್-19ಗೆ ಬಲಿಯಾದವರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು.
ಭಾರತದಲ್ಲಿ 18,000 ಗಡಿಯನ್ನ ದಾಟಿದೆ. ಸೋಂಕಿತರ ಸಂಖ್ಯೆ 24 ಗಂಟೆಗಳಲ್ಲಿ 47 ಮಂದಿ ಸಾವನ್ನಪ್ಪಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಮಾತ್ರವಲ್ಲ ವಿಶ್ವಾದ್ಯಂತ ಕಳೆದ 24 ಗಂಟೆಗಳಲ್ಲಿ 1800 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಈ ಮೂಲಕ ದೇಶದಲ್ಲಿ ಈಗ ಸೋಂಕಿತರ ಸಂಖ್ಯೆ 18,601ಕ್ಕೆ ಏರಿಕೆಯಾಗಿದೆ. ಈವರೆಗೆ ಒಟ್ಟು 590 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಈ ನಡುವೆ ಒಂದು ಆಶಾದಾಯಕ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಲಾಕ್ಡೌನ್ನ ಮೊದಲು ದಿನಕ್ಕೆ 7.5% ಸೋಂಕಿತರ ಸಂಖ್ಯೆ ಲಾಕ್ಡೌನ್ ಬಳಿಕ ಕಡಿಮೆಯಾಗಿದೆ. ಅಂದರೆ 3.4ಕ್ಕೆ ಇಳಿಕೆಯಾಗಿದೆ ಅನ್ನುವಂಥ ಒಂದು ಉತ್ತಮ ವಿಚಾರವನ್ನು ಕೂಡ ನಾವು ಗಮನಿಸಬಹುದು. ಆದರೆ ಮೇ 2ನೇ ವಾರದಲ್ಲಿ ಇದರ ಪ್ರಮಾಣ ದುಪ್ಪಟ್ಟಾಗಬಹುದು ಎನ್ನುವಂತಹ ಆತಂಕಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಗಮನಿಸಿದ್ದೇವೆ, ಅನೇಕರಿಗೆ ಸೋಂಕಿನ ಲಕ್ಷಣಗಳೇ ಇಲ್ಲದೆ ಅವರಲ್ಲಿ ಸೋಂಕು ತಗುಲಿರುವಂತಹ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಅದು ಅಂತಿಮ ಹಂತಕ್ಕೆ ತಲುಪಿದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಇದೇ ಒಂದು ಲೆಕ್ಕಾಚಾರದಲ್ಲಿ ಮುಂದುವರೆದರೆ, ತಪಾಸಣೆಗಳು ರ್ಯಾಂಡಮ್ ಆಗಿ ಆಗದೇ ಇದ್ರೆ ಮೇ 2ನೇ ವಾರದಲ್ಲಿ ಇದರ ಸಂಖ್ಯೆ ದುಪ್ಪಟ್ಟಾಗಬಹುದು ಎನ್ನುವಂತಹ ಒಂದು ವಿಚಾರವನ್ನು ಕೂಡ ವೈದ್ಯಕೀಯ ತಜ್ಞರು ಈ ನಿಟ್ಟಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆ 1,65,000 ಲಕ್ಷವನ್ನ ಈಗಾಗಲೇ ದಾಟಿಬಿಟ್ಟಿದೆ. 1.5 ಲಕ್ಷಕ್ಕೂ ಅಧಿಕ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 193 ರಾಷ್ಟ್ರಗಳ ಒಟ್ಟು ಸೋಂಕಿತರ ಸಂಖ್ಯೆ 24,03,410. ಈ ಪೈಕಿ 5,37,700 ಜನರು ಗುಣಮುಖರಾಗಿದ್ದಾರೆ. ಅಂದ್ರೆ ಅನೇಕ ರಾಷ್ಟ್ರಗಳಲ್ಲಿ ಯಾವ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕೇವಲ ಗಂಭೀರವಾಗಿ ಕಂಡು ಬಂದಿರುವಂತಹ ಪ್ರಕರಣಗಳನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇರುವಂಥದ್ದು. ಇದು ಅನೇಕ ರಾಷ್ಟ್ರಗಳಿಗೆ ಈಗ ದುಬಾರಿಯಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇನ್ನು ಕೊರೋನಾ ಅಟ್ಟಹಾಸಕ್ಕೆ ಅಮೆರಿಕ ಸಂಪೂರ್ಣವಾಗಿ ತತ್ತರಿಸಿದೆ. 42,500 ಮಂದಿ ಈಗಾಗಲೇ ಅಲ್ಲಿ ಸಾವನ್ನಪ್ಪಿದ್ದಾರೆ. ಸೋಂಕಿತರ ಸಂಖ್ಯೆ 7.9 ಲಕ್ಷಕ್ಕೆ ಏರಿಕೆಯಾಗಿದೆ. ಇನ್ನು ಪ್ರಮುಖ ನಗರ ನ್ಯೂಯಾರ್ಕ್ನಲ್ಲಿ ಕೂಡ ರೌದ್ರನರ್ತನ ಮುಂದುವರಿತಾ ಇದೆ. ಈಗಾಗಲೇ 19,000ಕ್ಕೂ ಅಧಿಕ ಮಂದಿ ಅಲ್ಲಿ ಬಲಿಯಾಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಕಂಡು ಬಂದಿರುವಂತಹ ಸಾವಿನ ಪ್ರಕರಣಗಳ 40% ಕೇಸ್ಗಳು ಕೇವಲ ನ್ಯೂಯಾರ್ಕ್ ಒಂದರಲ್ಲೇ ಕಂಡು ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇನ್ನು ಇಟಲಿಯಲ್ಲಿ 26,660 ಮಂದಿ ಬಲಿಯಾಗಿದ್ದಾರೆ. 1,78,972 ಸೋಂಕಿತರು ಇಟಲಿಯಲ್ಲಿ
ಪತ್ತೆಯಾಗಿದ್ದಾರೆ. ಈಗ ಇಟಲಿಯನ್ನು ಕೂಡ ಮೀರಿಸುವ ಹಂತಕ್ಕೆ ಅಮೆರಿಕ ಹೋಗ್ತಾ ಇದೆ. ಈಗಾಗಲೇ 26,660 ಜನರು ಇಟಲಿಯಲ್ಲಿ ಬಲಿಯಾಗಿದ್ದರೆ ನ್ಯೂಯಾರ್ಕ್ನಲ್ಲಿ ಜೊತೆಗೆ ಅಮೆರಿಕಾದಲ್ಲಿ 42,500 ಮಂದಿ ಸಾವನ್ನಪ್ಪಿದ್ದಾರೆ. ಕುಂದಾಪುರದಲ್ಲಿ ಹೊಸ ಬೆಳವಣಿಗೆ ಒಂದು ಕಂಡು ಬರ್ತಾ ಇದೆ. ಕುಂದಾಪುರದಲ್ಲಿ ಸಾರಿಗೆ ಸಂಚಾರಕ್ಕೆ ನಿರ್ಬಂಧವನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ ಪೊಲೀಸರು. ನಗರ ಸಂಪರ್ಕಿಸುವಂತಹ ಒಳ ರಸ್ತೆಗಳು ಟೋಟಲ್ ಆಗಿ ಬಂದ್ ಆಗಿದೆ. ಅಂದ್ರೆ ನಗರ ಪ್ರವೇಶಿಸುವಂತಹ 3 ಕಡೆಗಳಲ್ಲಿ ಚೆಕ್ ಪಾಯಿಂಟ್ಗಳನ್ನು ಹಾಕಿ ಅಲ್ಲಿ ವಾಹನವನ್ನ ತಡೆಯುವಂತಹ ಕೆಲಸಗಳಾಗ್ತಾ ಇದೆ. ಇನ್ನು ವಾಹನ ಸವಾರರ ಮೇಲೆ ಪೊಲೀಸರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳ ರಸ್ತೆಗಳು ಬಂದ್ ಹಿನ್ನೆಲೆಯಲ್ಲಿ ಶಾಸ್ತ್ರಿ ಸರ್ಕಲ್ ಬಳಿ ವಾಹನ ದಟ್ಟಣೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕುಂದಾಪುರ ಪೊಲೀಸರ ಹೊಸ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ನಿಗದಿಪಡಿಸಿರುವಂತಹ ಸಮಯದಲ್ಲೂ ಕೂಡ ನಮಗೆ ಖರೀದಿ ಮಾಡೋದಿಕ್ಕೆ ಅವಕಾಶ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋಗೋದಿಕ್ಕೂ ಕೂಡ ಒಬ್ಬೊಬ್ಬರೇ ಬರಬೇಕು ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ತರಕಾರಿ ಖರೀದಿಗೆ ಬಂದವರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಏರು ಧ್ವನಿಯಲ್ಲಿ ಬೈದು ಕಳಿಸ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು. 11 ಗಂಟೆ ಬಳಿಕ ಬಂದಂತಹ ವಾಹನಗಳನ್ನು ಕೂಡ ವಶಪಡಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಕರಣಗಳು ಅಲ್ಲಿ ಈಗ ಕಂಡು ಬರ್ತಾ ಇದೆ. ಇದು ಸಾರ್ವಜನಿಕ ವಲಯದ ಆಕ್ರೋಶಕ್ಕೆ ಈಗ ಕಾರಣವಾಗಿದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಎಸ್, ಏನಿದು ಕುಂದಾಪುರದಲ್ಲಿ ನಡೆದಿರುವಂತಹ ಹೊಸ ಬೆಳವಣಿಗೆ? ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಏನಾಗಿದೆ ಅಂತ ಈಗ? ಹೌದು ಗೌತಮ್, ಏನೋ ಒಂದು ಕೋವಿಡ್-19 ಹಿನ್ನೆಲೆಯಲ್ಲಿ ಕುಂದಾಪುರದ ಪೊಲೀಸರು ಮತ್ತಷ್ಟು ವಾಹನ ತಪಾಸಣೆಯನ್ನ ಬಿಗಿಗೊಳಿಸಿರ್ತಕ್ಕಂಥದ್ದು. ನಿನ್ನೆ ಸಂಜೆ ನಗರ ಪ್ರವೇಶಿಸತಕ್ಕಂತಹ ವಿವಿಧೆಡೆಗಳಲ್ಲಿ ಅಂತ ಹೇಳಿದ್ರೆ ವಿವಿಧ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಆ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಆದ್ರೆ ಇಂದು ಬೆಳಗ್ಗೆ ಏನು ಕೇವಲ ನಗರ ಪ್ರವೇಶಿಸತಕ್ಕಂತಹ 3 ರಸ್ತೆಗಳಲ್ಲಿ ಮಾತ್ರ ಪ್ರವೇಶವನ್ನ ಕಲ್ಪಿಸಿರತಕ್ಕಂಥದ್ದು. ಅದು ಕೂಡ ಚೆಕ್ ಪಾಯಿಂಟ್ ಅನ್ನ ಹಾಕಿ ಪ್ರವೇಶಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕುಂದಾಪುರದ ನಗರ ಪ್ರವೇಶಿಸತಕ್ಕಂತಹ ಏನೋ ಒಂದು ಸಂಗಮ್ ಜಂಕ್ಷನ್ ಸಂಗಮ್ ಜಂಕ್ಷನ್ ಚಿಕನ್ ಸಾಲ್ ರಸ್ತೆ ಇರ್ಬೋದು, ಮತ್ತೆ ಚಿನ್ಮಯ ರಸ್ತೆ ಇರ್ಬೋದು, ಹಾಗೆ ಮತ್ತು ಕುಂದಾಪುರ ನಗರ ಕಲ್ಪಿಸತಕ್ಕಂತಹ ಶಾಸ್ತ್ರಿ ಸರ್ಕಲ್ನಲ್ಲಿ ಏನೊಂದು 3 ಕಡೆಗಳಲ್ಲಿ ಚೆಕ್ ಪಾಯಿಂಟ್ ಅನ್ನು ನಿರ್ಮಿಸಿ ಅಲ್ಲಿ ಏನೊಂದು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಿ ಅಲ್ಲಿ ವಾಹನ ತಪಾಸಣೆ ಮಾಡಿ ಬಿಡಲಾಗಿತ್ತು. ಆದ್ರೆ ಏನು ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂತಹ ಅಂತ ಹೇಳಿದ್ರೆ 7 ರಿಂದ 11 ತನಕ ಏನೊಂದು ದಿನಸಿ ವಸ್ತುಗಳ ಅಂತ ಹೇಳಿದ್ರೆ ಅಗತ್ಯ ವಸ್ತುಗಳ ಪೂರೈಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಕೂಡ ಪೊಲೀಸರು ವಾಹನ ತಪಾಸಣೆ ನಡೆಸಿರ್ತಕ್ಕಂಥದ್ದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಒಂದು ಕಾರಣವಾಗಿರ್ತಕ್ಕಂಥದ್ದು. ಗೌತಮ್, ಓಕೆ, ಅಂದ್ರೆ ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದು? ಅಂದ್ರೆ ಏಕಾಏಕಿ ಈ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಏನಾದ್ರೂ ಬೆಳವಣಿಗೆಗಳು ಅಥವಾ ಪ್ರಕರಣಗಳಲ್ಲಿ ಆಗಿದೆಯಾ ಅನ್ನುವಂಥದ್ದು ಈಗ? ಹೌದು ಗೌತಮ್, ಏನೊಂದು ಕೋವಿಡ್-19 ಆರಂಭವಾದ ಹಿನ್ನೆಲೆಯಲ್ಲಿ ಏನೊಂದು ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳಿದ್ರೆ ಆರಂಭದಲ್ಲಿ ಕೂಡ 3 ಕಡೆಗಳಲ್ಲಿ ಚೆಕ್ ಪಾಯಿಂಟ್ ಅನ್ನು ನಿರ್ಮಿಸಿ ಅಲ್ಲಿ ಪೊಲೀಸನ್ನು ನಿಯೋಜಿಸಿ ವಾಹನಗಳ ಸುಗಮ ಸಂಚಾರಕ್ಕೆ ಏನೊಂದು ಅವಕಾಶ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಬೇರೆ ಬೇರೆ ಕಡೆಯಲ್ಲಿ ಅಂತ ಹೇಳಿದ್ರೆ ಕುಂದಾಪುರ ನಗರ ಪ್ರವೇಶ ಮಾಡತಕ್ಕಂತಹ ವಿವಿಧ ಒಳ ರಸ್ತೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೆಕ್ ಪಾಯಿಂಟ್ ಆಗಿದೆ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜಿಸಲಿಲ್ಲ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಹೆಚ್ಚಿನ ವಾಹನಗಳನ್ನ ತಮ್ಮ ಕುಂದಾಪುರ ನಗರ ಪ್ರವೇಶಿಸತಕ್ಕಂಥ ಒಳ ರಸ್ತೆಗಳಲ್ಲಿ ಸಾಗಿದ್ರಿಂದಾಗಿ ಏನೊಂದು ಚೆಕ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ವಾಹನಗಳು ಸಂಖ್ಯೆ ಇಳಿಮುಖವಾಗಿತ್ತು. ಆದ್ರೆ ನಗರ ಭಾಗದ ಒಳಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬಂದಿದ್ರಿಂದಾಗಿ ಪೊಲೀಸರು ಈ ರೀತಿಯಾಗಿರ್ತಕ್ಕಂಥ ಹೊಸ ಕ್ರಮವನ್ನ ನಿನ್ನೆ ಸಂಜೆ ಕುಂದಾಪುರ ಉಪವಿಭಾಗದ ASP ಆಗಿರ್ತಕ್ಕಂಥ ಶ್ರೀಯುತ ಹರಿರಾಮ್ ಶಂಕರ್ ಅವರು ಮಾಡಿರ್ತಕ್ಕಂಥದ್ದು. ಇಂದು ಬೆಳಗಿನಿಂದಲೂ ಕೂಡ ಕುಂದಾಪುರದ ಎಲ್ಲ ಒಳ ರಸ್ತೆ ಬಂದಾಗಿದ್ದರಿಂದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನಗರ ಪ್ರವೇಶಿಸತಕ್ಕಂಥ ಮುಖ್ಯ ರಸ್ತೆ ಅಂತ ಹೇಳಿದ್ರೆ ಶಾಸ್ತ್ರಿ ಸರ್ಕಲ್ ಜಂಕ್ಷನ್ ಇಂದ ಆಗಿರ್ಬೋದು ಮತ್ತು ಚಿಕನ್ ಸಾಲ್ ರಸ್ತೆಯಿಂದ ಆಗಿರ್ಬೋದು ಮತ್ತು ಚಿನ್ಮಯ ರಸ್ತೆಯಿಂದ ಕೂಡ ಬಂದಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಆದ್ರೆ 3 ಕಡೆಗಳಲ್ಲಿಯೂ ಕೂಡ ವಾಹನ ದಟ್ಟಣೆ ಹೆಚ್ಚಾಗಿ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಒಂದು ವಿಷಯವನ್ನ ಗಮನಿಸಬೇಕಂತ ಹೇಳಿದ್ರೆ ಏನೊಂದು ಜಿಲ್ಲಾಡಳಿತ ಹೊರಡಿಸತಕ್ಕಂತಹ 7 ರಿಂದ 11 ಗಂಟೆ ಒಳಗೆ ಯಾರು ತರಕಾರಿ ಅಥವಾ ದಿನಸಿ ವಸ್ತುಗಳ ಪೂರೈಕೆ ಬರ್ತಾರೋ ಕೆಲವರನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಏನೊಂದು ಏರು ಧ್ವನಿಯಲ್ಲಿ ಬೈದು ಅವರನ್ನ ವಾಪಸ್ ಕಳಿಸ್ತಿರ್ತಕ್ಕಂತಹ ಬೆಳವಣಿಗೆಗಳು ಕೂಡ ಏನೊಂದು ಇವತ್ತು ಬೆಳಗ್ಗೆ ಕುಂದಾಪುರದಲ್ಲಿ ನಡೆದಿರ್ತಕ್ಕಂಥದ್ದು. ಗೌತಮ್, ಓಕೆ, ಅಂದ್ರೆ ನಿಗದಿತ ಅವಧಿಯಲ್ಲೂ ಕೂಡ ಜನರು ಹೊರಗಡೆ ಬಂದು ಖರೀದಿ ಮಾಡುವಂತಹ ಅವಕಾಶಗಳಿಲ್ವಾ ಹಾಗಿದ್ರೆ ಅನ್ನುವಂಥದ್ದು ಈಗ? ಗೌತಮ್, ಅದೇ ಈಗ ಏನೊಂದು ಸಾರ್ವಜನಿಕರಲ್ಲಿ ಎದ್ದಿರುವಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಿರ್ತಕ್ಕಂಥದ್ದು ನಮಗೆ ತರಕಾರಿ ತಗೊಂಡು ಬರ್ಬೇಕು ಅಂತ ಹೇಳಿ ಒಬ್ರು ಕೂಡ ಬೈಕಲ್ಲಿ ಬಂದ್ರು ಕೂಡ ಅವರನ್ನ ಬೈದು ವಾಪಸ್ ಕಳಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಇವತ್ತು ನಡೆದಿತ್ತು. ಅಂತ ಹೇಳಿದ್ರೆ 11 ಗಂಟೆಗೆ ಏನೊಂದು 10 ನಿಮಿಷದ ಒಳಗಾಗಿ ಯಾರು ಬೈಕಿಂದ ಬರ್ತಾರೆ ತರಕಾರಿ ಅಥವಾ ದಿನಸಿ ಸಾಮಾನುಗಳಿಗೆ ಬರ್ತಾರೋ ಅವರನ್ನ ವಾಪಸ್ ಮನೆಗೆ ಕಳಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ನಡೆದಿತ್ತು. ಮತ್ತೆ 11 ಗಂಟೆ ಬಳಿಕ 1 ನಿಮಿಷವೂ ಕೂಡ ಆಚೆ ಆಗಿದೆ. 11 ಗಂಟೆ ಬಳಿಕವೂ ಕೂಡ ಯಾರು ರಸ್ತೆಗಿಳಿತಾರೋ ಯಾರು ಇನ್ನಿತರ ಕಾರಣಗಳನ್ನ ಒಡ್ಡಿ ಕಾರ್ನಲ್ಲಿ 3-4 ಮಂದಿ ಬರ್ತಾವೋ ಅಂತವೆಲ್ಲ ವಾಹನಗಳನ್ನ ಪೊಲೀಸರು ಡಿಟೈನ್ ಮಾಡಿರ್ತಕ್ಕಂತಹ ಪ್ರಕರಣಗಳು ಇವತ್ತು ಕುಂದಾಪುರ ನಡೆದಿರ್ತಕ್ಕಂಥದ್ದು. ಎಲ್ಲ ಕೂಡ ಅಂತ ಹೇಳಿದ್ರೆ ಕಾರು ಹಾಗೂ ಬೈಕ್ಗಳನ್ನ ಕುಂದಾಪುರ ಪೊಲೀಸರು ಕುಂದಾಪುರ ಠಾಣೆಗೆ ಕರೆದೊಯ್ದಿದ್ದಾರೆ. ವಾಹನ ಮತ್ತು ಬೈಕ್ಗಳನ್ನ ಕುಂದಾಪುರ ಪೊಲೀಸರು ಕೂಡ ವಶಪಡಿಸಿಕೊಂಡಿದ್ದಾರೆ. ಗೌತಮ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸದಿಷ್ಟು ಇವತ್ತಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.